ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ಹಾಕಿದಂತಹ BNSSನ ಸೆಕ್ಷನ್ 2Y ಅರ್ಜಿಯ ಬಗ್ಗೆ ವಿಸ್ತೃತವಾದಂತಹ ಒಂದು ಆರ್ಗ್ಯುಮೆಂಟ್ ಆಗಿದೆ. ಒಂದು ಹಂತದಲ್ಲಿ 2Yಯ ಅರ್ಜಿ ಕೇವಲ ಒಂದು ವಿಕ್ಟಿಮ್ ಅಂದರೆ ಸಂತ್ರಸ್ತ ಎಂಬುದಷ್ಟಕ್ಕೆ ಸೀಮಿತವಾಗುವುದಿಲ್ಲ, ಕಂಪ್ಲೇನೆಂಟ್ ಅಂತ ಅಷ್ಟಕ್ಕೆ ಸೀಮಿತವಾಗುವುದಿಲ್ಲ, ಇನ್ಫಾರ್ಮೆಂಟ್ ಅಂತ ಹೇಳುವಂಥ ಅಷ್ಟೇ ವಿಚಾರಕ್ಕೆ ಸೀಮಿತವಾಗುವುದಿಲ್ಲ. ಅದರ ವ್ಯಾಪ್ತಿ ತುಂಬ ವಿಸ್ತೃತವಾಗಿದೆ ಅಂತ ಹೇಳುವಂಥದ್ದನ್ನು ನ್ಯಾಯಾಲಯದ ಸಮ್ಮುಖದಲ್ಲಿ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ತನ್ಮೂಲಕ ಈಗ ಕೇಳುವಂಥದ್ದೇನು ಅಂತ ಹೇಳಿದರೆ, ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ಹಾಕಿದಂಥ ಅರ್ಜಿಯಲ್ಲಿ ಅದನ್ನು 2Y ಆ ಸೆಕ್ಷನ್ನ ಪ್ರಕಾರ ಕನ್ಸಿಡರ್ ಮಾಡಿ ಅದಕ್ಕೆ ಹಲವಾರು ವ್ಯಾಖ್ಯಾನಗಳನ್ನು ನೀಡ್ತಾ ಇದ್ದಾರೆ. ಅದರ ಬಗ್ಗೆ ಯಾವುದನ್ನು ನಾನು ಈಗ ಹೇಳಲಿಕ್ಕೆ ಉಲ್ಲೇಖಿಸುವುದಿಲ್ಲ, ಯಾಕೆಂದರೆ ಅದು ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಒಂದೇ ಒಂದು ಮಾತು ಹೇಳುವಂಥದ್ದು ಹೇಳಿದರೆ, ಒಬ್ಬ ಇಕನಾಮಿಕಲಿ ಅವನಿಗೆ ತೊಂದರೆ ಆಗಿದ್ದರೆ ಅಥವಾ ಮೆಂಟಲಿ ತೊಂದರೆ ಆಗಿದ್ದರೆ, ಭಾವನಾತ್ಮಕವಾಗಿ ತೊಂದರೆ ಆದರೆ, ಇದೆಲ್ಲವೂ ಲಾಸ್ ಆ್ಯಂಡ್ ಇಂಜುರಿ ಅಂತ ಹೇಳುವಂಥದ್ದನ್ನು ವ್ಯಾಖ್ಯಾನದ ಅಡಿಯಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ನ್ಯಾಯಾಲಯದ ಮುಂದೆ ಇವತ್ತು ಮಂಡನೆ ಮಾಡಿದೆ. ಹಾಗಾಗಿ ಪ್ರಮುಖವಾಗಿ ಬಂದಂತಹ ಇವತ್ತಿನ ಸಂಪೂರ್ಣವಾದಂಥ ಆರ್ಗ್ಯುಮೆಂಟು ಕೂಡ ಈ 2Y ಅಪ್ಲಿಕೇಶನ್ನ ಹಿನ್ನೆಲೆಯಲ್ಲಿ ಆ ವಿಕ್ಟಿಮ್ ಅಂತ ಹೇಳಿದರೆ ಅವನಿಗಿರತಕ್ಕಂಥ ಹಕ್ಕು, ಅದರ ವಿಸ್ತಾರ ಈ ಹಿನ್ನೆಲೆಯಲ್ಲಿ ವಾದ ಮಂಡನೆ ಆಗಿದೆ. ತನ್ಮೂಲಕ ಧರ್ಮಸ್ಥಳ ದೇವಸ್ಥಾನಕ್ಕೆ ಕೂಡ ರೈಟ್ ಆಫ್ ಆಡಿಯನ್ಸ್ ಅಂದರೆ ತಮ್ಮ ವಾದ ಮಂಡನೆಯನ್ನು ಮಾಡುವಂತಹ ಅವಕಾಶವನ್ನು ನೀಡಬೇಕು ಅಂತ ಹೇಳುವಂತಹ ಆ ಒಂದು ವಾದವನ್ನು ಮಂಡಿಸಿದ್ದಾರೆ. ಅದರ ಪ್ರಕಾರ ಆರಂಭದಿಂದ ತನಿಖಾ ಕಾಲದಿಂದ ತನಿಖೆ ಮುಗಿಯುವಲ್ಲಿಯ ತನಕ ಆ ಹಂತದಲ್ಲಿ ಈವನ್ ಕೋರ್ಟಿನ ಕಲಾಪಗಳು ಮುಗಿದ ನಂತರ ಅಪೀಲ್ನ ಹಂತದಲ್ಲಿ ಕೂಡ ಅವರಿಗೆ ಭಾಗವಹಿಸುವಂತಹ ಅವಕಾಶ ಇದೆ ಅಂತ ಹೇಳುವಂತಹ ಆ ವಿಚಾರವನ್ನು ಕೂಡ ನ್ಯಾಯಾಲಯದ ಮುಂದೆ ಸ್ಪಷ್ಟಪಡಿಸಲಾಗಿದೆ. ಈಗ ಮುಂದಿನ 13(2) ವಿಚಾರಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ರು. ಒಂದು ಸುಪ್ರೀಂ ಕೋರ್ಟ್ ಸರ್, ಸಂತ್ರಸ್ತ ಅದಕ್ಕೆ ಕುರಿತಾಗಿ ಹೇಳ್ತೇನೆ, ಯಾಕಂದರೆ ತುಂಬ ಚರ್ಚೆಗೆ ಬಂದಂಥ ವಿಚಾರ. ಸಂತ್ರಸ್ತ ಅಂತ ಹೇಳುವಂಥ ಒಂದು ಅಷ್ಟೇ ಶಬ್ದದ ವ್ಯಾಪ್ತಿಯಲ್ಲಿ ಇಲ್ಲ ಅಂತ. ವಿಕ್ಟಿಮ್ ಅಂತ ಹೇಳುವಂಥದ್ರ ಅದರ ವ್ಯಾಪ್ತಿ ಬಹಳ ವಿಸ್ತಾರವಾಗಿದೆ. ಬಲಿಪಶು ಅಂತಲೂ ನೀವು ಹೇಳ್ಬೋದು, ಕಂಪ್ಲೇನೆಂಟು ಅಂತಲೂ ಹೇಳ್ಬೋದು. ಹಲವಾರು ಮಗ್ಗುಲುಗಳಿಂದ ಆ ಒಂದು ಶಬ್ದವನ್ನು ನಮಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡೋದಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದರೆ, ಜಗತ್ ಸಿಂಗ್ ಆ ಕೇಸಿನಲ್ಲಿ ವಿಕ್ಟಿಮ್ ಅಂತ ಹೇಳುವಂತಹ ಆ ಒಂದು ಶಬ್ದದ ಅರ್ಥವನ್ನೇ ಒಂದು 2 ಪ್ಯಾರಾಗಳಲ್ಲಿ ವಿವರವಾಗಿ ವಿವರಿಸಿದೆ. ಯಾವುದೆಲ್ಲ ಬರ್ತದೆ, ಯಾರೆಲ್ಲ ಬರ್ತಾರೆ, ಆ ಒಂದು ಶಬ್ದದ ಅಡಿಯಲ್ಲಿ ಆ ಡೆಫಿನೇಷನ್ ಅಂಡರ್ಲಿ ಯಾರೆಲ್ಲ ಬರ್ತದೆ ಅಂತ ಹೇಳುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ಅಲ್ಲಿ ವಿವರಿಸಿದಂಥದ್ದು. ಇವತ್ತು ಧರ್ಮಸ್ಥಳದ ಪರವಾಗಿ ಹಿರಿಯ ವಕೀಲರಾಗಿರುವಂಥ CV ನಾಗೇಶ್ ಅವರು 2Yಯ ಮೇಲೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆನಂತರ ಚಿನ್ನಯ್ಯ ಕೋರ್ಟಿಗೆ ಅಪಿಯರ್ ಆಗಿದ್ದಾನೆ. ಮತ್ತು ಅವರ ವಕೀಲರು ಅದಕ್ಕೆ ಆಕ್ಷೇಪಣೆ ಇಲ್ಲ, ಅಂದರೆ ಧರ್ಮಸ್ಥಳವನ್ನು ಈ ಕೇಸಿನಲ್ಲಿ ವಿಕ್ಟಿಮ್ ಆಗಿ ಪರಿಗಣಿಸಲಿಕ್ಕೆ ನಮಗೆ ಆಕ್ಷೇಪಣೆ ಇಲ್ಲ ಅಂತ ಹೇಳಿರೋದು ದೊಡ್ಡ ಅನುಮಾನ ಇದೆ. ಯಾಕಂದರೆ ನಿಜವಾಗಿ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಬೇಕಿತ್ತು. ಇದರಿಂದ ಅವರ ಬೇಲ್ ಅಪ್ಲಿಕೇಶನ್ ದಕ್ಷಿಣ ಕನ್ನಡ ಜಿಲ್ಲೆಯ ಸೆಷನ್ ಕೋರ್ಟಿನಲ್ಲಿ ಆದಂಥ ಬೇಲ್ ಅಪ್ಲಿಕೇಶನಲ್ಲಿ ಆ ಬುರುಡೆಗಳು ಸಿಕ್ಕಿರೋ ಬಗ್ಗೆ, ನಂತರ ಕೆಲವೊಂದು ಡೆವಲಪ್ಮೆಂಟ್ಗಳ ಬಗ್ಗೆ ಅವನು ಹೇಳಿರುವುದರಿಂದ, ಮತ್ತು ಅವರ ಮಾನ್ಯ ನ್ಯಾಯಾಧೀಶರು ಕೂಡ ತನ್ನ ಬೇಲ್ ಅಪ್ಲಿಕೇಶನ್ನಲ್ಲಿ ಅದನ್ನೆಲ್ಲವನ್ನು ಜುಡಿಷಿಯಲ್ ಕನ್ಸಿಡರೇಷನ್ ಮಾಡಿರುವುದರಿಂದ ಇಲ್ಲಿ ಬಂದು ಅದಕ್ಕೆ ವ್ಯತಿರಿಕ್ತವಾಗಿ, ಅಂದರೆ ಧರ್ಮಸ್ಥಳವನ್ನು ಪಾರ್ಟಿ ಮಾಡ್ಬೋದು ನನ್ನ ಆಕ್ಷೇಪಣೆ ಇಲ್ಲ, ಅಂದರೆ ಆಕ್ಷೇಪಣೆ ಹಾಕಬೇಕಿತ್ತು, ಹಾಕಲಿಲ್ಲ. ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ನಮ್ಮ ವಾದಕ್ಕಾಗಿ, ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವಾದಕ್ಕಾಗಿ 13ನೇ ತಾರೀಕಿಗೆ ಸಮಯಾವಕಾಶವನ್ನು ನಿಗದಿ ಮಾಡಿದ್ದಾರೆ.